ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳು ಸುರಕ್ಷಿತವಾಗಿ ರಸ್ತೆ ದಾಟಲು ನಿರ್ಮಿಸಿದ ಪಾದಚಾರಿ ಮೇಲ್ಸೇತುವೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ನಿರ್ಲಕ್ಷ್ಯದಿಂದಾಗಿ ವಿದ್ಯಾರ್ಥಿಗಳು ಹಾಗೂ ವಾಹನ ಸವಾರರ ಪಾಲಿಗೆ ಅಪಾಯಕಾರಿಯಾಗುತ್ತಿದೆ. ಮೇಲ್ಸೇತುವೆಯ ಮೇಲ್ಭಾಗದಲ್ಲಿ ಅಳವಡಿಸಲಾಗಿರುವ ಬಹುತೇಕ ತಗಡು ಸೀಟ್ಗಳು ಗಾಳಿ ಮಳೆಗೆ ಕಿತ್ತು ಹೋಗಿದೆ. ಅಳಿದುಳಿದಿರುವ ಶೀಟ್ಗಳು ಅಪಾಯಕಾರಿ ಸ್ಥಿತಿಯಲ್ಲಿ ಜೋತಾಡುತ್ತಿದೆ. ಮೇಲ್ಸೇತುವೆಗೆ ಹೊಸ ಶೀಟ್ ಅಳವಡಿಸಿ ದುರಸ್ತಿ ಮಾಡಿಕೊಡಿ ಎಂದು ಸ್ಥಳೀಯ ಕಾಲೇಜು ಆಡಳಿತ ಮಂಡಳಿ ಮಾಡಿದ ಮನವಿಗಳಿಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಬೆಲೆ ನೀಡುತ್ತಿಲ್ಲ ಎನ್ನುವ ಆರೋಪ ಕೇಳಿಬಂದಿದೆ. ಸುಮಾರು 20 ವರ್ಷಗಳ ಹಿಂದೆ ತುಂಬೆ ವಿದ್ಯಾಸಂಸ್ಥೆಯ ಶ್ರವಣ್ ಮತ್ತು ಉಸ್ಮಾನ್ ಶರೀಫ್ ಎನ್ನುವ ಇಬ್ಬರು ವಿದ್ಯಾರ್ಥಿಗಳು ರಸ್ತೆ ದಾಟುತ್ತಿದ್ದ ವೇಳೆ ವಾಹನ ಅಪಘಾತಕ್ಕೀಡಾಗಿ ಮರಣ ಹೊಂದಿದ್ರು. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಸುರಕ್ಷತೆಯ ದೃಷ್ಟಿಯಿಂದ ಚತುಷ್ಪಥ ಹೆದ್ದಾರಿ ನಿರ್ಮಾಣ ಕಾಮಗಾರಿ ಆರಂಭವಾಗುತ್ತಿದ್ದ ಸಂದರ್ಭದಲ್ಲಿ ಅಂದಿನ ಕೇಂದ್ರ ಭೂ ಸಾರಿಗೆ ಸಚಿವ ಮುನಿಯಪ್ಪ ಅವರಿಗೆ ತುಂಬೆ ವಿದ್ಯಾಸಂಸ್ಥೆಯ ವತಿಯಿಂದ ಮನವಿ ಸಲ್ಲಿಸಿ ವಿದ್ಯಾರ್ಥಿಗಳಿಗಾಗಿ ಕಾಲೇಜು ಬಳಿ ರಾಷ್ಟ್ರೀಯ ಹೆದ್ದಾರಿಯನ್ನ ದಾಟಲು ಪಾದಚಾರಿ ಮೇಲ್ಸೇತುವೆ ನಿರ್ಮಿಸಿಕೊಡುವಂತೆ ಮನವಿಯನ್ನ ಸಲ್ಲಿಸಲಾಗಿತ್ತು. ಅಂತೆಯೇ 2014ರಲ್ಲಿ ಈ ಮೇಲ್ಸೇತುವೆಯನ್ನ ನಿರ್ಮಿಸಲಾಗಿದೆ. ಅಂದಿನಿಂದ ಇಂದಿನವರೆಗೆ ತುಂಬೆ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ರಸ್ತೆ ದಾಟಲು ಕಡ್ಡಾಯವಾಗಿ ಈ ಮೇಲ್ಸೇತುವೆಯನ್ನ ಬಳಸುತ್ತಿದ್ದಾರೆ. ಶಾಲೆಯ ವಾಚ್ಮೆನ್ ಈ ಬಗ್ಗೆ ರಸ್ತೆಯಲ್ಲಿ ನಿಂತು ನಿಗಾ ವಹಿಸುತ್ತಾರೆ. ದೈಹಿಕ ಶಿಕ್ಷಣ ಶಿಕ್ಷಕರು ಅವರಿಗೆ ಸಹಕರಿಸುತ್ತಾರೆ. ದೈಹಿಕ ಅಸಮರ್ಥ ಹಾಗೂ ಅಸೌಖ್ಯದಿಂದಿರುವ ವಿದ್ಯಾರ್ಥಿಗಳಿಗೆ ಮಾತ್ರ ಮೇಲ್ಸೇತುವೆಯಿಂದ ರಸ್ತೆ ದಾಟಲು ವಿನಾಯಿತಿ ನೀಡಲಾಗಿದೆ. ಪ್ರಸ್ತುತ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ನಿರ್ಮಿಸಿದ ಸೇತುವೆಯೇ ವಿದ್ಯಾರ್ಥಿಗಳಿಗೆ ಕಂಟಕವಾಗುತ್ತಿದೆ. ಮೇಲ್ಚಾವಣಿಯ ತಗಡು ಶೀಟ್ಗಳು ಗಾಳಿಗೆ ಹಾರಿ ಹೋಗಿದೆ. ಕೆಲವೊಂದು ಶೀಟ್ಗಳು ಮಾತ್ರ ಉಳಿದಿದ್ದು ಅವುಗಳು ಜೋತಾಡುತ್ತಾ ಬೀಳುವ ಸ್ಥಿತಿಯಲ್ಲಿದೆ. ತುಂಬೆ ವಿದ್ಯಾಸಂಸ್ಥೆಯಲ್ಲಿ 1300 ವಿದ್ಯಾರ್ಥಿಗಳು ಇದ್ದಾರೆ. ಕೆಲವರು ಶಾಲಾ ಬಸ್ಸನ್ನು ಅವಲಂಬಿಸಿದ್ರೆ ಬಹುತೇಕ ವಿದ್ಯಾರ್ಥಿಗಳು ಈ ಮೇಲ್ಸೇತುವೆಯ ಮೂಲಕವೇ ರಸ್ತೆ ದಾಟುತ್ತಾರೆ. ಎಲ್ಕೆಜಿ ಪ್ರಾಥಮಿಕ ಶಾಲೆಯ ಪುಟ್ಟ ಮಕ್ಕಳು ಹೋಗುವ ವೇಳೆ ಶೀಟ್ಗಳು ಮೈಮೇಲೆ ಬಿದ್ದರೆ ಪ್ರಾಣಕ್ಕೆ ಅಪಾಯ ಎದುರಾಗಬಹುದು. ರಸ್ತೆಯಲ್ಲಿ ದ್ವಿಚಕ್ರ ವಾಹನದಲ್ಲಿ ಸಂಚರಿಸುವ ವೇಳೆ ಅಥವಾ ಪಾದಚಾರಿಗಳು ನಡೆದಾಡುವ ವೇಳೆ ಶೀಟ್ಗಳು ಹಾರಿ ಕೆಳಗೆ ಬಿದ್ದರೆ ಅಪಾಯ ಖಂಡಿತ. ಆದ್ದರಿಂದ ಸಂಬಂಧಪಟ್ಟ ಇಲಾಖೆ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಸಮೀಪ ಈ ಫುಟ್ ಓವರ್ ಬ್ರಿಡ್ಜ್ ಹಾಕಿರುವುದು ಬಹಳ ಸಂತೋಷದ ವಿಷಯವಾಗಿದೆ. ವಿದ್ಯಾರ್ಥಿಗಳು ಸುರಕ್ಷತೆ ದೃಷ್ಟಿಯಿಂದ ನಾವು ಈಗಾಗಲೇ ನಮ್ಮ ಆಡಳಿತ ಮಂಡಳಿಯ ವತಿಯಿಂದ ವಾಚ್ಮ್ಯಾನನ್ನು ನಿಲ್ಲಿಸಿ ಕಡ್ಡಾಯವಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಫುಟ್ವೇ ಬ್ರಿಡ್ಜ್ ಮೂಲಕ ಮೇಲೆ ಹತ್ತಿ ಹೋಗಬೇಕಾಗ್ತದೆ. ಯಾರೂ ಕೂಡ ರೋಡನ್ನು ನೇರವಾಗಿ ಡೈರೆಕ್ಟಾಗಿ ಕ್ರಾಸ್ ಮಾಡುವಾಗಿಲ್ಲ. ಆದರೆ ಇತ್ತೀಚೆಗೆ ತುಂಬ ವರ್ಷಗಳಿಂದ ನಡೆಯುತ್ತಿರುವಂಥ ಈ ಫುಟ್ವೇ ಬ್ರಿಡ್ಜ್ ಈಗಾಗಲೇ ತುಕ್ಕು ಹಿಡಿದಿದೆ ಕೂಡ. ಅದು ತಗಡು ಶೀಟುಗಳೆಲ್ಲ ಹಾರಾಡ್ತಾ ಇದೆ. ಅದಕ್ಕೆಲ್ಲ ಶೀಟನ್ನು ಹಾಕಿದಾಗ ಬಿಸಿಲು ಮತ್ತು ಮಳೆಗಾಲದಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಹೋಗಲಿಕ್ಕೆ ಒಳ್ಳೆಯದಾಗ್ತದೆ. ಈಗ ಆ ಶೀಟುಗಳು ಹಾರಿ ಹೋಗಿರುವುದರಿಂದ ಮಳೆಗಾಲದಲ್ಲಿ ನೀರು ಕೂಡ ಒಳಗೆ ಬೀಳುತ್ತದೆ. ಇದನ್ನು ಸರಿಪಡಿಸಿದರೆ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲ ಆಗ್ತದೆ. ಆದ್ದರಿಂದ ಹೈವೇ ಅಥಾರಿಟಿಯವರು ಈ ಬಗ್ಗೆ ಗಮನ ಹರಿಸಬೇಕಂತ ನಾನು ವಿನಂತಿಸ್ತೇನೆ. ಸುತ್ತಲೂ ತುಕ್ಕು ಹಿಡಿಯುವುದರಿಂದ ಅದಕ್ಕೆ ಪೇಂಟ್ ಕೊಡಬೇಕಾಗಿದೆ. 2 ತಿಂಗಳ ಹಿಂದೆ ಅದಕ್ಕೆ ಪೇಂಟನ್ನು ನೀಡಿದ್ದಾರೆ. ಆದರೆ ಅದನ್ನು ಸಂಪೂರ್ಣವಾಗಿ ಅದರ ಮೇಂಟೆನೆನ್ಸ್ ಇನ್ನೂ ಸಾಕಾಗಲಿಲ್ಲ. ಉತ್ತಮ ರೀತಿಯಲ್ಲಿ ಅದನ್ನು ಮೇಂಟೆನೆನ್ಸ್ ಮಾಡಿದರೆ ಅದು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿರುತ್ತದೆ. ಅದೇ ರೀತಿಯಲ್ಲಿ ಅದರ ಮೇಲ್ಗಡೆ ಇರುವಂಥ ಅದರ ಬಂದು ಅಂದರೆ ಮೇಲ್ಗಡೆ ಇರುವಂಥ ಶೀಟನ್ನು ತೆಗೆದು ಅದರ ಬದಲಲ್ಲಿ ಮೆಸ್ ಟೈಪ್ ಏನಾದರೂ ಮಾಡಿದಲ್ಲಿ ಹೊರಗಡೆ ಕಾಣ್ತದೆ. ಅಲ್ಲಿ ಒಳಗಡೆ ಯಾರಾದರೂ ಹೋದರೆ ಗೊತ್ತಾಗುವುದಿಲ್ಲ. ಅದು ಕೂಡ ಮಾಡಿದರೆ ಒಳ್ಳೆಯದು. ಮತ್ತು ಅಲ್ಲಿ ಒಂದು ದೀಪದ ಅವಶ್ಯಕತೆ ಇದೆ. ಅಂದರೆ ಹೈಮಾಸ್ ದೀಪ, ಇಂಥ ದೀಪ ಏನಾದರೂ ಹಾಕಿದರೆ ಅದು ಎಲ್ಲರಿಗೆ ಅನುಕೂಲ ಆಗ್ತದೆ. ನಾವು ಕಾಲೇಜು ವತಿಯಿಂದ ಈಗಾಗಲೇ CC ಕ್ಯಾಮರಾವನ್ನು ಕೂಡ ಅಲ್ಲಿಗೆ ಹಾಕಿರುವುದರಿಂದ ಅಲ್ಲಿ ಯಾವುದೇ ರೀತಿಯ ಅಶಿಸ್ತು, ವಿದ್ಯಾರ್ಥಿಗಳ ಅಶಿಸ್ತು ತೊಡಗಿದಾಗ ನಮಗೆ CC ಕ್ಯಾಮರಾದ ಮೂಲಕ ಅದನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಇಲಾಖೆಯ ಅಧಿಕಾರಿಗಳು ಬಂದು ಅದನ್ನು ಸಂಪೂರ್ಣವಾಗಿ ಒಂದು ಮೇಂಟೈನ್ ಮಾಡುವಲ್ಲಿ ಸಹಕರಿಸಬೇಕು ಅಂತ ವಿನಂತಿಸಿ. ಮೇಲ್ಸೇತುವೆಯಲ್ಲಿ ಪಾದಚಾರಿಗಳ ರಕ್ಷಣೆಗೆ ಅಳವಡಿಸಿದ ಹಲಗೆಗಳು ತುಕ್ಕು ಹಿಡಿದಿದ್ದು ಸೇತುವೆಯು ಯಾವಾಗ ಬೇಕಾದರೂ ಕುಸಿದು ಬೀಳಬಹುದು. 2 ತಿಂಗಳ ಹಿಂದೆ ಇದಕ್ಕೆ ಪೇಂಟ್ ಮಾಡಲಾಗಿದೆ. ಇದರಿಂದ ಹೊರಭಾಗ ಸುಂದರವಾಗಿ, ಒಳಗೆ ತುಕ್ಕು ಹಾಗೆಯೇ ಇದ್ದು ಸೇತುವೆಯ ಹಲಗೆಗಳು ಕರಗುತ್ತಿದೆ. ಸೇತುವೆಯಲ್ಲಿ ಮೇಲ್ಭಾಗಕ್ಕೆ ಮೆಸ್ ಹಾಕಲಾಗಿದ್ದು ಕೆಳಭಾಗವನ್ನು ಪೂರ್ಣವಾಗಿ ಮುಚ್ಚಲಾಗಿದೆ. ಇದರಿಂದ ಅಪರಿಚಿತರು ಯಾರಾದರೂ ಸೇತುವೆಯ ಮೇಲಿನಿಂದ ಬಂದು ವಿದ್ಯಾರ್ಥಿಗಳಿಗೆ ಕೀಟಲೆ ಮಾಡಿದರೆ ಯಾರ ಗಮನಕ್ಕೂ ಬರುವುದಿಲ್ಲ. ಆದ್ದರಿಂದ ಸೇತುವೆಯುದ್ದಕ್ಕೂ ಮೆಸ್ ಹಾಕಬೇಕೆಂಬ ಬೇಡಿಕೆಯನ್ನ ಕಾಲೇಜು ಆಡಳಿತ ಮಂಡಳಿ ಮುಂದಿಟ್ಟಿದೆ.
ಅಲ್ಲದೆ ವಿದ್ಯುತ್ ಬೆಳಕಿನ ಅವಶ್ಯಕತೆ ಇರುವುದರಿಂದ ಹೈಮಾಸ್ಕ್ ದೀಪ ಅಳವಡಿಸುವಂತೆ ಮನವಿಯನ್ನ ಮಾಡಲಾಗಿದೆ. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ. Join MHA or BHA. Admissions open for Masters of Hospital Administration 2 years full-time and Bachelors of Hospital Administration 3 years full-time courses for 2021-2022. Affiliated to Rajiv Gandhi University of Health Science. Eligibility criteria. AJ Institute of Hospital Management and AJ Hospital and Research Center, Kuntikana, Mangaluru.